ಹಾಯ್ ಹಲೋ ನಮಸ್ತೆ. ಸೊ ಫಸ್ಟ್ ವ್ಲಾಗ್ ಹಸ್ಬೆಂಡ್ಸ್ ಬರ್ಡೇ ಸ್ಪೆಷಲ್. ಸೊ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಪಿಂಕ್ ಕಲರ್ ಕೇಕ್, ಐಸ್ ಕೇಕನ್ನು ನಾನೇ ರೆಡಿ ಮಾಡಿದ್ದೆ. ಹಾಗೆ ಇನ್ನೊಂದು ಕೇಕ್ ಆಫೀಸ್ ಕಡೆಯಿಂದ ಅವರಿಗೆ ಸಿಕ್ಕಿತ್ತು. ಆ್ಯಂಡ್ HR ಕೂಡ ಸರ್ಪ್ರೈಸ್ ಆಗಿ ಇನ್ನೊಂದು ಕೇಕನ್ನು ಕೂಡ ಕೊಟ್ಟು ಕಳಿಸಿದ್ರು. ಸೊ ಅವರು ರಜೆಯಲ್ಲಿ ಹೋಲ್ ಡೇ ಮನೇಲಿರ್ತಾರೆ ಅಂದ್ಕೊಂಡಿದ್ದೆ. ಆದರೆ ಅನ್ಫಾರ್ಚುನೇಟ್ಲಿ ಅವರಿಗೆ ಆಫೀಸಿಂದ ಕಾಲ್ ಬಂತು. ಸೊ ಹಾಗಾಗಿ ನಾನು ಕೂಡ ಅವ್ರ ಜೊತೆ ಹೊರಡಬೇಕಾಯಿತು. ಬಿಕಾಸ್ ಆಫ್ಟರ್ನೂನ್ ಲಂಚ್ಗೆ ಹೊರಗಡೆ ಹೋಗುವ ಅಂತ ಪ್ಲ್ಯಾನ್ ಹಾಕಿದ್ರು. ಬಟ್ ನಾನು ಅವರ ಅಸೋಸಿಯೇಟ್ಸ್ ಆಫೀಸಲ್ಲಿ ಕೂತ್ಕೊಂಡು ನಾನು ವೆಯ್ಟ್ ಮಾಡ್ತಾ ಇದ್ದೆ. ಪಾಪ ಅವರಿಗೆ ಕೆಲವೊಂದು ಇಶ್ಯೂಸ್ ರಿಪೋರ್ಟ್ ಆಗಿತ್ತು, ಎಲೆಕ್ಟ್ರಿಕಲ್ ರಿಲೇಟೆಡ್ ಇಶ್ಯೂಸ್. ಸೊ ಅದನ್ನು ಚೆಕ್ ಮಾಡ್ತಾ ಇದ್ರು. ಸೊ ನಾನು ಮರದ ಕೆಳಗಡೆ, ನೆರಳಿನ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಹಾಗೆ ಸೆಲ್ಫಿ ಎಲ್ಲ ತಗೊಳ್ತಾ ಇದ್ದೆ. ಹಾಗೆ ನೆಕ್ಸ್ಟಿಗೆ ನಾವು ಅಲ್ಲಿಂದ ಹೊರಟು ನಾವು ಲಂಚಿಗೆ ಅಂತ ಹೊರಟ್ವಿ. ಸೊ ಲಂಚಿಗೆ ನಾವು ಫಿಶ್ ಟೆಕ್, ಸೊ ಇಲ್ಲಿ ತುಂಬ ಬ್ರಾಂಚಸ್ ಇದೆ ಫಿಶ್ ಟೆಕ್ ಅವ್ರದ್ದು. ಸೊ ಇಲ್ಲಿ ನಾವು ಬಂದ್ವಿ. ಹಾಗೆ ಒಂದು ಫ್ಯಾಟ್ ಫಿಶ್ ಬೋಟ್ ಅಂತ ಇತ್ತು. ಸೊ ಹಾಗಾಗಿ ಅಲ್ಲಿ ಕೂತ್ಕೊಂಡು 2-3 ಫೋಟೋಶೂಟ್ಸ್ ಮಾಡಿದ್ವಿ. 2-3 ಫೋಟೋಸ್ ನಾನು ತಗೊಂಡೆ. ಸೊ ಹಾಗೆ ಅವರಿಗೆ ಹೇಳಿದ್ದೆ, ಅವರು ಬೇಡ ಬೇಡ ಅಂತ ಹೇಳಿದರು. ಅವರು ಸ್ವಲ್ಪ ಫೋಟೋದಲ್ಲೆಲ್ಲ ಹಿಂದೆ ಆಯಿತಾ. ಸೊ ನಾವಿಲ್ಲಿ ಫಿಶ್ ತಾಲಿ ಟ್ರೈ ಮಾಡಿದ್ವಿ. ಇಲ್ಲಿ ಅದೇ ಫೇಮಸ್ ಅಂತೆ. ಸೊ ನಾನು ಚಿಕನ್ ತಾಲಿ ತೊಗೊಂಡೆ. ಸೊ ಇಲ್ಲಿಂದ ವಾಪಸ್ ಹೊರಟ್ವಿ ಅವರ ಆಫೀಸ್ಗೆ. ಇನ್ನೊಂದು ಇಶ್ಯೂ ಇತ್ತು, ಸೊ ಅದನ್ನು ಚೆಕ್ ಮಾಡಲಿಕ್ಕೆ. ಸೊ ಇದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ನನಗೆ ಇದರ ಐಡಿಯಾ ಇಲ್ಲ. ಸೊ ನಾನಲ್ಲಿ ಒಂದು ಸೈಡಲ್ಲಿ ನಿಂತ್ಕೊಂಡು ಗಾಳಿ ತಗೊಳ್ತಾ ಇದ್ದೆ, ಬಿಕಾಸ್ ಫ್ರೆಶ್ ಏರ್ ಬರ್ತಾ ಇತ್ತು ಅಲ್ಲಿ. ಆ್ಯಂಡ್ ದೆನ್ ಅವರು ಅವರ ಡಿಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋದರು. ಸೊ ಇಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದೆ. ಸೊ ಇವರದ್ದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ಇವರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇಶ್ಯೂ ಬಗ್ಗೆ. ಅವರು ಕೆಲವೊಂದು ಕ್ಲಾರಿಟಿ ತಗೊಳ್ತಾ ಇದ್ದಾರೆ. ಇವರಿಗೆ ಹಾಗೆ ಆಯಿತಾ, ನೈಟ್ ಏನಾದರೂ ಇಶ್ಯೂ ಬಂದರೂ ಎಮರ್ಜೆನ್ಸಿ ಇದ್ದರೆ ಇವರು ಹೋಗಬೇಕಾಗತ್ತೆ. ಸೊ ಹಾಗೆ ನನ್ನದು ಮತ್ತು ಅವರ ಶಿಫ್ಟ್ ಕಂಪ್ಲೀಟ್ಲಿ ಆಪೋಸಿಟ್ ಶಿಫ್ಟ್ ಆಯಿತಾ. ಸೊ ನಾನು ನೈಟ್ ವರ್ಕ್ ಮಾಡಿದರೆ ಅವರು ಡೇ ವರ್ಕ್ ಮಾಡ್ತಾರೆ. ಸೊ ಹಾಗೆ वही वाला सेम रेट में जाएगा, इंक्लूसिव। 1 मिनट, इसका नाम क्या था? वैभव। ಪಾಪ ಆಯಿತಾ, ಇವರು ರಜೆ ತೊಗೊಂಡಿದ್ರು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ನನ್ನ ಫೋಟೋಸನ್ನು ಮೆಲ್ಲ ಅವರು ಕ್ಲಿಕ್ ಮಾಡ್ತಾಯಿದ್ರು. ಹಾಗೆ ಎದುರುಗಡೆ ಒಂದು ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ನೋಡೋಕೆ ನಂಗೆ ತುಂಬ ಆಸೆ ಆಯಿತು. ಹ್ಯಾಪಿ ಬರ್ಡೇ ಸಂತೋಷ್ ಅಂತ ಬರೀವ ಅಂತ. ಸೊ ಹಾಗೆ ನಾನು ಬರಿತಾ ಇದ್ದೆ. ಆ್ಯಂಡ್ ಬರದೆ ಕೂಡ ಫೈನಲಿ ಅವ್ರು ಹೇಳಿದರು ಇದು ಚೆಂದ ಉಂಟು, ಸೊ ಹೀಗೆ ಇಟ್ಕೊಳ್ತೇನೆ ಅಂತ. ಬಟ್ ನಂಗೆ ಗೊತ್ತು ಅದು ಇಡೋಕ್ಕಾಗಲ್ಲ ಅಂತ. ಹವೆವರ್ ಅವರಿಗೆ ಅದು ಬ್ರೀಫಿಂಗ್ ಟೈಮಲ್ಲೆಲ್ಲ ಬೇಕಾಗುತ್ತೆ ಆ ಬೋರ್ಡ್ ಆಯಿತಾ. ಸೊ ಹಾಗೆ ಆ್ಯಂಡ್ ಅಲ್ಲಿಂದ ನಾವು ಡೈರೆಕ್ಟ್ ಹೊರಟದ್ದು ಮನೆಗೆ. ನಾನು ಅಂದ್ಕೊಂಡೆ ಮನೆಗೆ, ಬಟ್ ಅವ್ರು ನನ್ನನ್ನು ಕರ್ಕೊಂಡು ಹೋದ್ದು ಶಾಪಿಂಗ್ ಮಾರ್ಟಿಗೆ. ಸೊ ಇದು ಕೂಡ ನನಗೆ ಸರ್ಪ್ರೈಸ್ ಆಗಿತ್ತು. ಯಾಕಂತ ಹೇಳಿದರೆ ನನಗೆ ಗಿಫ್ಟ್ ಅವರು ಬೈ ಮಾಡಿ ಕೊಟ್ಟರು, ಬಿಕಾಸ್ ಅಷ್ಟು ಎಫರ್ಟ್ ಹಾಕಿ ಕೇಕ್ ಮಾಡಿದೆ ಅಂತ ಹೇಳಿ. ಸೊ ಅವರ ಬರ್ಡೇ ಇತ್ತು, ಗಿಫ್ಟ್ ಸಿಕ್ಕಿದ್ದು ನನಗೆ. ಸೊ ಹಾಗಾಗಿ ನನಗೆ ಕೆಲವೊಂದು ಕ್ಲಾತ್ಸನ್ನು ಅವರೇ ಸೆಲೆಕ್ಟ್ ಮಾಡಿ ನನಗೆ ಪರ್ಚೇಸ್ ಮಾಡಿ ಗಿಫ್ಟ್ ಆಗಿ ಕೊಟ್ಟರು. ಹಾಗೆ ಅವರ ಸೆಕ್ಷನ್ಗೆ ಹೋದ್ವಿ. ಬಟ್ ಆಫರ್ಸ್ ಹಾಕಿದ್ರು ಒಳ್ಳೆ ಬೇಕಾದ್ದು ಸಿಕ್ಕಲಿಲ್ಲ. ನಾನೀಗ ತೋರಿಸುವ ಫ್ರೂಟನ್ನು ಗೆಸ್ ಮಾಡ್ಬೋದಾ? ತುಳುವಲ್ಲಿ ಇದಕ್ಕೆ ಮನಡಕ್ಕೆ ಅಂತ ಹೇಳ್ತಾರೆ. ಸೊ ಇದು ನಮ್ಮ ಕಣ್ಣಿಗೆ ಬಿತ್ತು. ಸೊ ಇವತ್ತಿನ ವ್ಲಾಗ್ ಕೂಡ ಮುಗೀತು. ನೋಡಿದ್ದಕ್ಕೆ ಥ್ಯಾಂಕ್ ಯು, ಬಾಯ್.